ಮಹತೋಭಾರ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವ ಮುಗಿದಿದೆ. ಬಹಳ ವಿಜೃಂಭಣೆಯಿಂದ ರಥೋತ್ಸವ ಆಗಿದೆ. ಪುತ್ತೂರಿನ ಬೆಡಿಯೂ ಆಗಿದೆ. ಆದರೆ ನಾವಿದು ಈ ವರದಿಯನ್ನು ನಿಮಗೆ ಇವತ್ತು ಕೊಡ್ತಾ ಇದ್ದೇವೆ. ಈ ವರದಿ ನಿನ್ನೆ ಈ ಒಂದು ಬೆಡಿಯನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಬೆಡಿಗೆ ಬೇಕಾದಂತಹ ಸಿದ್ಧತೆ ಯಾವ ರೀತಿಯಾಗಿ ಮಾಡ್ಕೋತಾರೆ, ಏನೆಲ್ಲ ಸಿದ್ಧತೆಗಳಿದ್ದಾವೆ, ಅದರ ಹಿಂದೆ ದೊಡ್ಡ ಒಂದು ಬೆಡಿಯ ಸಂಭ್ರಮದ ಹಿಂದೆ ಏನೆಲ್ಲ ಕಸರತ್ತುಗಳಿದ್ದಾವೆ, ಎಷ್ಟೆಲ್ಲ ಸಾಹಸಗಳಿದ್ದಾವೆ, ಎಷ್ಟೆಲ್ಲ ರಿಸ್ಕ್ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೀಗ ಈ ಒಂದು ಗದ್ದೆಯಲ್ಲಿದ್ದೀವಿ. ಕೋಟಿ ಚೆನ್ನಯ್ಯ ಕಂಬಳ ಕರೆಯ ಪಕ್ಕದಲ್ಲಿ ಬೆಡಿ ನಡೀತಾ ಇರುವಂಥದ್ದು, ಬೆಡಿ ಆಗುವಂತಹದ್ದು. ಈ ಬೆಡಿಯ ಜಾಗದಲ್ಲಿ ನಾವಿದ್ದೇವೆ. ಮತ್ತೊಂದು ಕಡೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳು ಕೂಡ ಇಲ್ಲಿರ್ತವೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ವೆಹಿಕಲ್ ಇಲ್ಲಿ ನಿಲ್ಲಿಸಿದ್ದಾರೆ. ಅವರು ಇಲ್ಲಿ ರೆಡಿ ಇರ್ತಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾದರೂ ಕೂಡ ಅವರಿಲ್ಲಿ ರೆಡಿ ಇರ್ತಾರೆ. ಅದರ ಜೊತೆಗೆ ಈ ಬೆಡಿಗೆ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೋತಾರೆ, ಯಾವ ರೀತಿಯಾದಂಥ ತಯಾರಿಗಳು ಆಗ್ತವೆ, ದೂರದ ಕಾರ್ಕಳದವರು ಈ ಒಂದು ಬೆಡಿಯ ವ್ಯವಸ್ಥೆಯನ್ನು ಮಾಡುವಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಬೆಡಿ ಅಥವಾ ಸುಡುಮದ್ದಿನ ಪ್ರದರ್ಶನಕ್ಕೆ ಬೇಕಾದಂತಹ ತಯಾರಿಗಳು ಆಗಿರುವಂಥದ್ದು. ನೋಡಿ, ಅಲ್ಲಲ್ಲಿ ಕ್ರ್ಯಾಕರ್ಸ್ಗಳನ್ನು ಇಡುವುದಕ್ಕಾಗಿ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದನ್ನು ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಬೆಡಿ, ಪುತ್ತೂರದ ಬೆಡಿ ಅಂತ ಹೇಳಿದರೆ ಅದು ದೊಡ್ಡ ಮಟ್ಟಿನಲ್ಲಿ ಸೌಂಡ್ ಮಾಡುವಂತಹದ್ದು ಮತ್ತು ಬಹಳ ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮದ ಬಹಳ ಆರಂಭಿಕ ಹಂತದ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬೆಡಿಯ ಒಂದು ಪೂರ್ವ ಸಿದ್ಧತೆ. ಇದು ಬೆಡಿಯ ಪೂರ್ವ ಸಿದ್ಧತೆಯ ಕೆಲಸ ಕಾರ್ಯಗಳು. ಇದನ್ನು ಕ್ರ್ಯಾಕರ್ಸ್ಗಳನ್ನು ಯಾವ ರೀತಿಯಾಗಿ ಇಲ್ಲಿ ಜೋಡಿಸಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾದಂತಹ ಕೆಲಸ ಕಾರ್ಯಗಳು ನಡೀತಾನೆ ಇದ್ದಾವೆ. ಮತ್ತೊಂದು ಕಡೆಯಿಂದ ಬೇರೆ ಬೇರೆ ರೀತಿಯಾದಂತಹ ಒಂದು ಬೆಡಿ ಮತ್ತು ಸುಡುಮದ್ದಿನ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿರುವಂಥದ್ದು. ಇಲ್ಲಿ ನೆಲದಲ್ಲಿ ಇಟ್ಟಿರುವಂಥದ್ದು, ಅಲ್ಲಿ ಪಕ್ಕದಲ್ಲಿ ಜೋಡಿಸಲಾಗಿರುವಂತಹ ಒಂದು ಬೇರೆ ಕ್ರ್ಯಾಕರ್ಸ್ ಕೂಡ ಇರುವಂಥದ್ದು. ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತೀವಿ. ಇದು ಏನು ಎತ್ತ ಅನ್ನುವಂಥದ್ದನ್ನು ಕೂಡ ನಿಮಗೆ ಮಾತನಾಡಿಸ್ತೀವಿ. ಕಾರ್ಕಳದ ಈ ತಂಡದ ಲೀಡರ್ ಅಂತ ಅಥವಾ ಈ ಸಂಪೂರ್ಣವಾದ ಕಾರ್ಕಳದ ತಂಡವನ್ನು ಮುನ್ನಡೆಸ್ತಾ ಇರುವಂಥದ್ದು ಮತ್ತು ಈ ಬೆಡಿಯ ಗದ್ದೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ತಾ ಇರುವಂಥ ರಮಾನಂದ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಅವರು ಕೆಲಸದಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ದಾರೆ. ಸ್ವಲ್ಪ ಕೆಲಸದ ಡ್ರೆಸ್ನಲ್ಲೇ ಇದ್ದಾರೆ. ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ ರಮಾನಂದ ಅವರೇ. ಈಗ ಇದೇನಿಲ್ಲ ವ್ಯವಸ್ಥೆ, ಇದೇನು ಅಂತ ನಮಗೆ ಸ್ವಲ್ಪ ವಿವರಿಸಿ. ಇದು ಆ್ಯಕ್ಚುಲಿ ನಾವು ಈಗ ಲಾಸ್ಟ್ ಬೆಡಿ ಟೈಮಲ್ಲಿ ಬಿಡುವಂಥ ಕಲರ್ ಔಟ್ಸ್ಗಳು. ಇದನ್ನು ನಾವು ಒಂದು ಸ್ಟ್ಯಾಂಡಲ್ಲಿ ಹೀಗೆ 10 ಪೈಸ್ ಇಟ್ಟು ಒಂದಕ್ಕೊಂದು ಫ್ಯೂಸ್ ಕನೆಕ್ಷನ್ ಮಾಡಿ ಇಲ್ಲ ಒಂದೇ ಬ್ಲಾಸ್ಟ್ ಮಾಡ್ತೇವೆ. ಇದು ಆ್ಯಕ್ಚುಲಿ ಕಲರ್ ಔಟು. ಹೌದು. ಇದಕ್ಕೆ ನಾವು ಒಂದು 5 ಇಂಚು ಅಥವಾ 6 ಇಂಚು ಟ್ಯೂಬ್ ಅಂತ ಹೇಳ್ತೇವೆ. ಇದರಲ್ಲಿ ಕಲರ್ ಬಾಲ್ಸ್ ಮೇಲ್ಗಡೆ ಹೋಗಿ ಸ್ಪ್ರೆಡ್ ಆಗ್ತದೆ. ಇದನ್ನು ಒಂದೊಂದಲ್ಲ ನಾವು ಬಿಡುವಂಥ ಸಂದರ್ಭಗಳಲ್ಲಿ 5-6 ಒಟ್ಟಿಗೆ ಬಿಡ್ತೇವೆ ಒಂದೇ ಸಾರಿ. ಅದು ಈಗ ನಮ್ಮ ಕೆಲಸ ನಡೀತಾ ಇದೆ. ಫ್ಯೂಸ್ ಕೊಟ್ಟು ಅದನ್ನು ಮಾಡ್ತೇವೆ. ಈಗ ಕಲರ್ ಬಾಕ್ಸ್ ಮಾತ್ರವ ನಮ್ಮ ಹತ್ರ ಇರೋದು? ಇಲ್ಲ, ಕಲರ್ ಬಾಕ್ಸ್ ಬಿಟ್ಟು ಮತ್ತೆ ಸೌಂಡ್ ಐಟಮ್ಸ್ ಉಂಟು ಕೊನೆಗೆ. ಅದು ಬೆಡಿ ಇದು ಈಗ ಕಂಬ ಎಲ್ಲ ಹಾಗೆ ಉಂಟು. ಇಲ್ಲಿಂದ ಅಲ್ಲಿವರೆಗೆ ಕೊನೆ ಹಾಕಿದ್ರಲ್ಲ, ಇದು ಲಾಸ್ಟಿಗೆ ಮಾಲೆ ಸೌಂಡ್ ಅಂತ ಐಟಮ್. ಮಾಲೆ ಕಟ್ಟುವ ಸಂದರ್ಭದಲ್ಲಿ ಆ ಕೊನೆಯಲ್ಲಿ, ಆ ಕಂಬಳದ ಕೊನೆಯಲ್ಲಿ ಒಂದು ಕಂಬ ಹಾಕಿದೆ, ಕಾಣ್ತಾ ಉಂಟಲ್ಲ ನಿಮಗೆ? ಈ ಕಂಬ ದೊಡ್ಡ ಕಂಬ. ಹೌದು, ದೊಡ್ಡ ಕಂಬ. ಈ ದೊಡ್ಡ ಕಂಬಕ್ಕೆ ಅಲ್ಲಿಂದ ಮಾಲೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಲಾಸ್ಟಿಗೆ ಹೋಗುವಂತ ಸಂದರ್ಭದಲ್ಲಿ ಡಬಲ್ ಲೈನ್ ಹೋಗ್ತದೆ, ಆಮೇಲೆ 4 ಲೈನ್ ಹೋಗ್ತದೆ. ಹಾಗೆ ಅದರಲ್ಲಿ ಲಾಸ್ಟಿಗೆ ಮುಗಿಯುವಂಥ ಸಂದರ್ಭದಲ್ಲಿ ಕುಳಿಮೇಲೆ ಅಂತ ಹೇಳಿ ಉಂಟು. ಅದು ಒಂದೇ ಸರಿಗೆ ಸೌಂಡ್ ಜಾಸ್ತಿ ಬರುವಂಥದ್ದು. ಅದಾದ್ಮೇಲೆ ಮತ್ತೊಂದು ಡೈನಮೋ ಅಂತ ಹೇಳಿ ಉಂಟು. ಅದನ್ನು ಬ್ಲಾಸ್ಟ್ ಮಾಡ್ತೇವೆ ಕೊನೆಗೆ. ಯಾವುದು ಅದು 10 ಇಂಚು ಟ್ಯೂಬ್. ಅದು 10 ಇಂಚು ಸೆಲ್, ಕಲರ್ ಸೆಲ್ಸ್. ಅದು ಮಲ್ಟಿ ಕಲರ್, ಒಂದೊಂದು ಬಾಲ್ ಒಂದೊಂದು ಕಲರ್ ಬರ್ತದೆ. ಅದು ಇದನ್ನು ಬ್ಲಾಸ್ಟ್ ಮಾಡೋ ಸಂದರ್ಭದಲ್ಲಿ ಮಧ್ಯೆ ಒಂದನ್ನು ನಾವು ಬಿಡ್ತೇವೆ. ಅದು ಹೈಟು ಜಾಸ್ತಿ ಆಗ್ತದೆ ಮತ್ತು ಸ್ಪ್ರೆಡಿಂಗ್ ಜಾಸ್ತಿ ಆಗ್ತದೆ. ನೋಡಿ, ತುಂಬ ಚೆನ್ನಾಗಿರ್ತದೆ. ಈಗ ಸೌಂಡಲ್ಲೂ ಕಲರ್ನಲ್ಲೂ ಪುತ್ತೂರಿನ ಬೆಡಿ ಅಂದರೆ ಐತಿಹಾಸಿಕ ಮತ್ತು ವಿಶ್ವಶ್ರೇಷ್ಠ. ವಿಶ್ವದೆಲ್ಲೆಡೆ ಅದನ್ನು ಹೊಗಳ್ತಾರೆ. ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀರಿ ನೀವು? ಸಿದ್ಧತೆಗಳನ್ನು ಮೊನ್ನೆ ಸುಮಾರು 15 ದಿವಸಗಳಲ್ಲಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಆದರೆ ನಮಗೆ ಸಾಧಾರಣ ಇವತ್ತು ಏನು ಮಳೆ ಸಮಸ್ಯೆ ಬರುವಂತ ಕಾಣ್ತಾ ಇಲ್ಲ. ಮೊನ್ನೆ ಪರಿಸ್ಥಿತಿಗಳನ್ನು ನೋಡಿದಾಗ ಸ್ವಲ್ಪ ನಮಗೆ ಭಯ ಆಯಿತು. ಮಳೆ ಬಂದು ಏನಾದರೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಒಂದು ವೇಳೆ ಮಳೆ ಬಂದರೆ ಏನು ಮಾಡಬೇಕು, ಅದಕ್ಕೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಗಳನ್ನು ನಾವು ಮಾಡಿಕೊಂಡಿದ್ದೆವು. ಸದ್ಯಕ್ಕೆ ಇದುವರೆಗೆ ಬರಲಿಲ್ಲ, ಇನ್ನು ಬರೋದಿಲ್ಲ, ದೇವರ ದಯೆಯಿಂದ ಬರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನಂಬಿಕೆ ಇದೆ. ನೀವು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ? ನಾನು ಸುಮಾರು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೇನೆ. ಇಲ್ಲಿ
ಇಲ್ಲಿ ಸುಮಾರು 4 ಬಾರಿ ಮಾಡಿದ್ದೇನೆ ನಾನು. 4 ಬಾರಿ. ಹೌದು. ಕಳೆದ ಬಾರಿ ಅಂದ್ರೆ ಹೌದು, ಕೊರೋನಾದಿಂದಾಗಿ ನಮಗೆ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ಹಾಗಾಗಿ ಈ ವರ್ಷ ನಾವು ಮಾಡ್ತಾ ಇದ್ದೇವೆ. ಈಗ ನಾವು ತುಂಬಾ ಅದ್ಭುತವಾದಂತಹ ಜೋಡಣೆಯನ್ನು ನೋಡ್ತಾ ಇದೀವಿ. ನಮಗೇನು ಗೊತ್ತಿಲ್ಲ, ಇದು ಬಹಳ ಚಂದ ಕಾಣುತ್ತದೆ ಜೋಡಣೆ. ಇದು ಮೇಲೆ ಹೋದಾಗ ಆಗುವಂತಹ ರಂಗಿನ ದುನಿಯಾವೇ ಬೇರೆ. ಇದರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಬಹಳ ಅದ್ಭುತವಾದಂತ ಏನಿದೆ ಇದರಲ್ಲಿ? ಅದ್ಭುತ ಅಂತ ಹೇಳುವಂಥದ್ದು ನಾವು ಒಂದೊಂದು ಬಿಡೋಲ್ಲ, ಒಂದು ಮಲ್ಟಿಪಲ್. ಇದನ್ನ ಈಗ ನಾವು ಮಾಡ್ತಾ ಇರುವಂಥ ಕಂಪನಿದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸಿಬಿಷನ್ ಆಗಿದೆ. ಇದರದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸಿಬಿಟ್ ಆಗಿದೆ ಇದು. ಆ ಕಂಪನಿಯದನ್ನು ನಾವು ಇಲ್ಲಿ ತಂದು ಈಗ ಮಾಡ್ತಾ ಇದ್ದೇವೆ, ಸೋನಿ ಅಂತ ಹೇಳುವಂಥ ಕಂಪನಿ ಅಂತಾನೆ. ಸೊ ಇದರಲ್ಲಿ ಎಲ್ಲ ಸ್ಟ್ಯಾಂಡಲ್ಲಿ ಇರುವಂಥ ಐಟಮ್ಗಳು ಒಂದೊಂದು ವೆರೈಟಿಯಲ್ಲಿ ಬೇರೆ ಬೇರೆ ಕಲರ್ಸ್, ಬೇರೆ ಬೇರೆ ವೆರೈಟಿಗಳಿದೆ ಇದರಲ್ಲಿ. ಹಾಗಾಗಿ ಇದು ಸುಮಾರು ಒಂದು 100 ಫೀಟಿಗೂ ಮೇಲೆ ಹೋಗಿ 200 ಫೀಟ್ ಸ್ಪ್ರೆಡ್ ಆಗ್ತದೆ ಒಂದೊಂದು. ಹಾಗೆ ಅಂಥದ್ದು ಎಟ್ ಎ ಟೈಮ್ ನಾವು 5-10 ಹಾಗೆ ಬ್ಲಾಸ್ಟ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣ್ತದೆ. ಸೌಂಡ್ಸ್ ವಿಚಾರದಲ್ಲಿ ಹೇಳಿದ್ರಲ್ಲ, ಅದು ಎಷ್ಟು ಅದರ ಸೌಂಡ್ಸ್ ಕೆಪಾಸಿಟಿ? ಅದರ ಬಗ್ಗೆ ಏನು ಇಷ್ಟವಾಗಿ ನಾವು ಮೆಜರ್ ಮಾಡಲಿಲ್ಲ. ಅದು ಅಂದ್ರೆ ತುಂಬಾ ಹಾರ್ಮ್ಫುಲ್ ಅಲ್ಲ? ಹಾರ್ಮ್ಫುಲ್ ಜನರಿಗೆ ತೊಂದರೆ ಆಗುವಂಥದ್ದು ಹಾಗೇನಿಲ್ಲ ಅದರಲ್ಲಿ. ಆದರೆ ನಾವು ಅದನ್ನು ಶ್ರೀಸಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು 50 ಮೀಟರ್ ಆದರೂ ಜನರು ದೂರ ನಿಲ್ಬೇಕು ಅದರಿಂದ. ಹೌದು, ಸೇಫ್ಟಿಗೋಸ್ಕರ. ಹೌದು. ಈಗ ನೀವು ಇಷ್ಟೆಲ್ಲ ಮಾಡ್ತೀರಿ ಸರ್, ಇದರ ಪೂರ್ವ ಸಿದ್ಧತೆ ಆಗುವಂತ ಸಂದರ್ಭದಲ್ಲಿ ನೀವು ಮದ್ದನ್ನೆಲ್ಲ ತಂದಿರ್ತೀರಿ, ಅದನ್ನು ಎಷ್ಟು ಜತನದಿಂದ ಕಾಪಾಡ್ಕೋಬೇಕು ಅಂತ ಅದಕ್ಕೆ ನಾವು ಸಪರೇಟ್ ಒಂದು ಶೆಡ್ ಮಾಡಿದ್ದೇವೆ. ಕೊನೆಯಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಸಪರೇಟ್ ಒಂದು ಶೀಟ್ ಇದ್ದು ಶೆಡ್ ಹಾಕಿದ್ದೇವೆ. ಅದನ್ನು ನಮ್ಮ ಗಾಡಿಯಲ್ಲಿಟ್ಟು ಗಾಡಿಯನ್ನು ಆ ಶೆಡ್ ಒಳಗೆ ಹಾಕಿ ಮತ್ತೆ ಟಾರ್ಪಲಿಂದ ಕ್ಲೋಸ್ ಮಾಡಿದ್ದೇವೆ. ಅಂದರೆ ಮಳೆ ಬಂದರೂ ಏನಾಗಬಾರ್ದು, ಸಪೋಸ್ ಯಾರಾದರೂ ಬೀಡಿ ಸಿಗರೇಟ್ ಸೇದಿ ಏನಾದರೂ ಬಿಸಾಡಿದ್ರು ಏನಾಗಬಾರ್ದು ಅಂಥ ರಕ್ಷಣೆ ನಾವು ಅಲ್ಲಿ ಮಾಡಿದ್ದೇವೆ. ಅದರ ಪಕ್ಕದಲ್ಲಿ ಫೈರ್ ಇಂಜಿನ್ ನಿಂತಿದೆ, ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ಹೌದು. ಧನ್ಯವಾದ ನೀವು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಇಲ್ಲಿರ್ತಕ್ಕಂತಹ ಈ ಒಂದು ಬೆಡಿ ಏನಿದೆ ಅಥವಾ ಇಲ್ಲಿರ್ತಕ್ಕಂಥದ್ದು ಇದು ಸೋನಿ ಕಂಪನಿದ್ದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದು ಮೇಲೆ ಹೋಗಿ ಬೇರೆ ಬೇರೆ ರಂಗಿನಲ್ಲಿ ನಮಗೆ ಬಹಳ ಅಂದವಾದಂತಹ ಒಂದು ಚಿತ್ತಾರವನ್ನು ಒದಗಿಸುತ್ತೆ ಅನ್ನುವಂಥದ್ದು. ಇವರೆಲ್ಲ ಈ ತಂಡದ ಸದಸ್ಯರು ಎಲ್ಲರೂ ಕೂಡ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ ಅಲ್ಲಿ ಮುಂಭಾಗಕ್ಕೆ ಹೋದಾಗ ಅಂದರೆ ಈ ಒಂದು ಕೋಟಿ ಚೆನ್ನಯ್ಯ ಕಂಬಳ ಕರೆಯ ಪಕ್ಕದಲ್ಲೇ ಈ ಒಂದು ಬೆಡಿಯನ್ನು ಇಟ್ಟಿರುವಂಥದ್ದು. ಇಲ್ಲಿ ಆ ಒಂದು ರಂಗಿನ ದುನಿಯಾ ನಿರ್ಮಾಣ ಆಗುವಂಥದ್ದು ಇಲ್ಲಿ. ಈ ಒಂದು ರಂಗಿನ ದುನಿಯಾ ನಿರ್ಮಾಣ ಆಗಬೇಕು ಅಂತಂದರೆ ಒಂದಷ್ಟು ರಿಸ್ಕಿ ಕೆಲಸ ಕಾರ್ಯಗಳು ಇದ್ದಾವೆ. ಯಾಕೆಂದರೆ ಇದಕ್ಕೆ ಬೇಕಾದಂತಹ ಮದ್ದುಗಳನ್ನು ತರಬೇಕು, ಮದ್ದುಗಳನ್ನು ತಂದು ಅದನ್ನು ಜತನದಿಂದ ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು. ಅದನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥದ್ದು ಕೂಡ ನಿಮಗೆ ಕಂಡು ಬರ್ತಾ ಇದೆ. ನಾವೀಗ ಒಂದು ಶೆಡ್ಡನ್ನು ತೋರಿಸ್ತಾ ಇದ್ದೀವಿ. ಅದು ಅಲ್ಲಿ ಇರುವಂತಹ ಶೆಡ್ನಲ್ಲಿ ಆ ಮದ್ದನ್ನು ಬಹಳ ಜತನದಿಂದ ಅಲ್ಲಿ ಕಾಣ್ತಾ ಇರುವಂಥ ಒಂದು ಟೆಂಪೋ ಟ್ರಾವೆಲರ್ ಇರ್ಬೋದು, ಸ್ವರಾಜ್ ಮಜ್ದಾ, ಆ ಒಂದು ಶೆಡ್ನಲ್ಲಿ ಅಲ್ಲಿ ಮದ್ದನ್ನು ಬಹಳ ಜತನದಿಂದ ಕಾಪಾಡ್ತಾರೆ. ಅದರ ಜೊತೆಗೆ ಅಗ್ನಿಶಾಮಕ ದಳವೂ ಕೂಡ ಇದ್ದಾವೆ. ಹೀಗೆ ಹುಡುಗರು ನಿರಂತರವಾದಂಥ ಕೆಲಸದಲ್ಲಿ ಇಲ್ಲಿ ತೊಡಗಿರುವಂಥದ್ದು. ಈಗ ಇದು ಪುತ್ತೂರಿನ ಬೆಡಿ ಅನ್ನುವಂತಹ ಕಾರ್ಯಕ್ರಮಕ್ಕೆ ಸಕಲ ರೀತಿಯಾಗಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೋತಾರೆ, ಯಾವ ರೀತಿಯಾದಂತಹ ಪೂರ್ವಭಾವಿ ಯೋಜನೆಗಳನ್ನು ರೂಪಿಸ್ತಾರೆ, ಮಳೆ ಬಂದರೆ ಯಾವ ರೀತಿಯಾದಂತಹ ಐಡಿಯಾ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಅದರ ಜೊತೆಗೆ ಮದ್ದನ್ನು ಯಾವ ರೀತಿಯಾಗಿ ಜತನದಿಂದ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ವ್ಯವಸ್ಥೆ ಮಾಡ್ತಾರೆ. ನಾವು ನಿನ್ನೆ ಬಹಳ ಅದ್ಭುತವಾದಂತಹ ಒಂದು ರಂಗಿನ ದುನಿಯಾವನ್ನು ನೋಡಿದ್ವಿ, ಪುತ್ತೂರಿನ ಬೆಡಿಯ ಸಂಭ್ರಮವನ್ನು ನೋಡಿದ್ವಿ. ಜೊತೆಗೆ ಬಹಳಷ್ಟು ಜನರು ಈ ಪುತ್ತೂರಿನ ಬೆಡಿಯನ್ನು ನೋಡುವುದಕ್ಕಾಗಿಯೇ ಇಲ್ಲಿಗೆ ಬರ್ತಾರೆ. ಆದರೆ ಅದರ ಹಿಂದೆ ಇರುವಂತಹ ಕೆಲಸ ಕಾರ್ಯಗಳೆಷ್ಟು, ಅದರ ಹಿಂದೆ ಇರುವಂಥ ರಿಸ್ಕ್ಗಳೆಷ್ಟು, ಎಷ್ಟು ಜನ ಕೆಲಸ ಮಾಡ್ತಾರೆ, ಯಾವ ರೀತಿಯಾದಂಥ ಕೆಲಸಗಳು ಆಗ್ತವೆ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿ ನಿಮಗೆ ಈ ವರದಿಯ ಮೂಲಕ ಅದನ್ನು ಕೊಂಚ ಮಟ್ಟಿಗೆ ವಿವರಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು.